ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕಾರ್ತಿಸ್ ಬ್ಲಾಗ್ಸ್. ಹೇಗಿದ್ರೆ ಎಲ್ಲರೂ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ಟ್ಯೂಸ್ಡೇ ಬೆಳಿಗ್ಗೆ ಟೈಮ್ ಆಗಿದೆ 10:05 ಆಗಿದೆ ಟೈಮು. ಅಲ್ಲಿ ಕ್ಲಾಕ್ ಇದೆ, ನಿಮಗೆ ಕಾಣಿಸ್ತಾ ಇಲ್ಲ. ಓಕೆ, ಸೊ ಬೆಳಿಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ತುಂಬ ಸಸ್ಪೆನ್ಸ್ ಆಗಿರುತ್ತೆ. ಯಾಕೆ ಅಂತ ಬೇಗ ಕೇಳಿದ್ರ? ಯಾಕೆ ಅಂದರೆ ಇವತ್ತಿನ ವ್ಲಾಗ್ ನಾನು ಹೇಗೆ ಮಾಡ್ತೀನಿ, ಹೆಂಗೆ ಮಾಡ್ತೀನಿ, ಏನೆಲ್ಲ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ನನಗೆ ಅದು ಸಸ್ಪೆನ್ಸ್ ಆಗಿದೆ. ಸೊ ನಿಮಗೂ ಸಸ್ಪೆನ್ಸೆ. ಓಕೆ, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋವಾಗಲಿ ನಾನು ನಿಮಗೆ ಒಂದು ಜೋಕ್ ಹೇಳ್ತೀನಿ. ಸ್ಕಿಪ್ ಮಾಡಬೇಡಿ. ಜೋಕ್ ತುಂಬ ಚೆನ್ನಾಗಿದೆ. ಯಾಕಂದರೆ ಈ ಜೋಕಲ್ಲಿ ನಿಜವಾಗ್ಲೂ ಜೋಕ್ ಇದೆ. ಜೋಕ್ ಏನಂತಂದರೆ ಹೇಳ. ಓಕೆ, ಇವತ್ತಿನ ಜೋಕ್ ಏನಂದರೆ, ಒಬ್ಬ ಸಿಕ್ಕಾಪಟ್ಟೆ ಕಂಜೂಸ್ ಆಗಿರ್ತಾನೆ. ತುಂಬ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಕಂಜೂಸ್ ಆಗಿರ್ತಾನೆ. ಸೊ ಈ ಕಂಜೂಸ್ ಮನುಷ್ಯನ ಕತೆ ಹೇಳ್ತೀನಿ. ಅವನೊಂದಿನ ಏನು ಮಾಡ್ತಾನೆ ಅಂದರೆ 12ನೇ ಮಹಡಿಗೆ ಹತ್ಕೊಂಡು ಹೋಗ್ಬಿಡ್ತಾನೆ. ಯಾಕಂದರೆ 12ನೇ ಮಹಡಿನಲ್ಲಿ 12th ಫ್ಲೋರ್ನಲ್ಲಿ ಏನಿರುತ್ತೆ ಅಂದರೆ ಏನೂ ಇರಲ್ಲ, ಟೆರೆಸ್ ಇರುತ್ತೆ. ಆ ಟೆರೆಸ್ಗೆ ಹೋಗಿ ಹೀಗೆ ಸುಮ್ಮನೆ ಜಸ್ಟ್ ಟೈಮ್ ಪಾಸ್ ಮಾಡೋಣ ಅಂತ ಹೋಗಿರ್ತಾನೆ. ಕಂಜೂಸ್ ಆಯ್ತಾ, ಅವ್ನು ಸಿಕ್ಕಾಪಟ್ಟೆ ಕಂಜೂಸ್. ಸೊ ಹತ್ಕೊಂಡು ಹೋಗಿ ನೋಡ್ತಾ ಇರ್ತಾನೆ. ಅಕಸ್ಮಾತ್ ಆಗಿ ಕಾಲ್ ಜಾರಿ ಕೆಳಗೆ ಬೀಳ್ತಾ ಅಂದರೆ 12th ಫ್ಲೋರಿಂದ ಕೆಳಗಡೆ ಗ್ರೌಂಡ್ ಫ್ಲೋರ್ಗೆ ಬೀಳೋವಂಥ ಸೀನ್ ಇದು. ಅವ್ನು ಬೀಳ್ತಾ ಇರಬೇಕಾದ್ರೆ ಅವನ ಮನೆ ಕಿಚನ್ದು ಕಿಟಕಿನಲ್ಲಿ ಅವ್ನು ನೋಡ್ತಾನೆ, ಅವನ ಹೆಂಡತಿ ಅವನಿಗೆ ರೊಟ್ಟಿ ಮಾಡ್ತಾ ಇರ್ತಾಳೆ. ಅವ್ನು ಸುಮ್ಮನೆ ಬೀಳ್ಬೇಕು ತಾನೆ. ಅವ್ನ ಕಂಜೂಸ್ ಎಷ್ಟಿದೆ ಅಂದರೆ ಅವ್ನು ಕಿರ್ಚ್ಬಿಟ್ಟು ಹೇಳ್ತಾನೆ, ಲೇ ಇವತ್ತು ನನಗೆ ರೊಟ್ಟಿ ಮಾಡಬೇಡ ಅಂತ ಹೇಳ್ಬಿಟ್ಟು ಕೆಳಗೆ ಬಿದ್ದೋಗ್ಬಿಡ್ತಾನೆ. ಹೈಟ್ ಆಫ್ ಕಂಜೂಸ್. ಅವ್ನು ಎಷ್ಟು ಕಂಜೂಸ್ ಅಂತ ಗೊತ್ತಾಯ್ತಾ? ರೊಟ್ಟಿ ಮಾಡಿದ್ರೆ ಅವ್ನು ತಿನ್ನೋದಕ್ಕಿಲ್ಲ ಅಂದರೆ ಆ ರೊಟ್ಟಿ ವೇಸ್ಟ್ ಆಗುತ್ತಲ್ಲ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಅ ಜೋಕ್. ಹೈಟ್ ಆಫ್ ಕಂಜೂಸ್. ಅವ್ನು ಎಷ್ಟು ಕಂಜೂಸ್ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಈ ಜೋಕಿಂದ ನಿಮ್ಮನ್ನು ನಗ್ಸಿದ್ದೀನಿ ಅಂತ ಅನ್ಕೋತೀನಿ. ನಿಮಗೆ ಈ ಜೋಕ್ ಇಷ್ಟ ಆದರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಹೇಳ್ಬಿಡಿ ಈ ಜೋಕ್ನ. ಓಕೆನಾ? ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ರಪ್ಪ ಹೋಗ್ಬಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. ಓಕೆ, ಆ್ಯಂಡ್ ಜಸ್ಟ್ ವೇಟ್. ಇನ್ನೊಂದು ವಿಷಯ ಹೇಳಬೇಕು. ಬೆಳಗ್ಗೆ ಎದ್ದ ತಕ್ಷಣ ನನಗೆ ಏನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನಿಸುತ್ತೋ ಅದನ್ನೆಲ್ಲ ನಾನು ಮೊಬೈಲಲ್ಲಿ ಸೆರೆ ಹಿಡ್ದಿದ್ದೀನಿ. ಅದನ್ನ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡ್ಬಿಟ್ಟು ಮತ್ತೆ ವಾಪಸ್ ಬನ್ನಿ. ಬೆಳಿಗ್ಗೆನೇ ಎದ್ದ ತಕ್ಷಣ ನನಗೇನೋ ಇವತ್ತು ವ್ಲಾಗ್ ಮಾಡಲೇಬೇಕು, ನಿಮ್ಮ ಜೊತೆ ಏನಾದರೂ ಶೇರ್ ಮಾಡಲೇಬೇಕು ಅಂತ ಅನ್ನಿಸ್ತಾ ಇತ್ತು. ಬೆಳಿಗ್ಗೆನೇ ಆ ಮೂಡಲ್ಲೇ ಇದ್ದಿದ್ದ ಕಾರಣ ನನ್ನ ಮೊಬೈಲಿಗೆ ನಾನು ಕೆಲಸ ಕೊಡಬೇಕಲ್ವ ವ್ಲಾಗ್ ಮಾಡಬೇಕು ಅಂದರೆ. ಸೊ ಹಾಗಾಗಿ ನನ್ನ ಮೊಬೈಲ್ಗೆ ಒಂದು ಸ್ವಲ್ಪ ಕೆಲಸ ಕೊಟ್ಟೆ. ಇದು ತನಿಷ್ದು ಬ್ರೇಕ್ಫಾಸ್ಟ್. ಅವನಿಗೆ ತಿಂಡಿ ಎಲ್ಲ ತಿನ್ನಿಸಿ ಹಾಲೆಲ್ಲ ಕುಡಿಸಾದ್ಮೇಲೆ ಅವ್ನು ಅಲ್ಲಿ ತನಕ ಅವ್ನು ಬೇಕಾಗಿರೋ ಯಾವುದಾದ್ರೂ ವೀಡಿಯೋಸ್ನ ನೋಡ್ತಾ ಇರ್ತಾನೆ. ಅವ್ನು ನೋಡಾದ್ಮೇಲೆ ಅವನದೆಲ್ಲ ಸ್ನಾನ ಗಿನ ಎಲ್ಲ ಮಾಡಬೇಕಾದ್ರೆ ನಾನು ದೇವ್ರ ಸಾಂಗ್ ಹಾಕ್ತೀನಿ. ನನಗೆ ವೆಂಕಟೇಶ್ವರನ್ ಸಾಂಗ್ಸ್ ಅಂದರೆ ತುಂಬ ಇಷ್ಟ. ಸೊ ದಿನಕ್ಕೆ ಒಂದಾದರೂ ಅವರ ಹಾಡನ್ನ ಕೇಳ್ತೀನಿ. ಇವಾಗ ನಮ್ಮ ಮನೆಯಲ್ಲಿ ಬೆಳಿಗ್ಗೆ ತಿಂಡಿ ಏನಂದರೆ ಪುಳಿಯೋಗರೆ. ಸೊ ಈ ಪುಳಿಯೋಗರೆನ ತನಿಷ್ಗೆ ಪ್ಯಾಕ್ ಮಾಡ್ತಾ ಇದ್ದೀನಿ ಲಂಚ್ಗೆ ಅಂತ. ಬರೀ ಪುಳಿಯೋಗರೆ ಹಾಕಿದ್ರೆ ಆಗುತ್ತಾ ಹೇಳಿ? ಮಕ್ಕಳಿಗೆ ಬೇರೆ ಏನಾದರೂ ಹಾಕಬೇಕು. ಇವತ್ತು ಬಿಸ್ಕಿಟ್ಸ್ ಅದು ಇದು ಎಲ್ಲ ಏನೂ ಇರಲಿಲ್ಲ. ಫ್ರೂಟ್ಸ್ ಹಾಕೋಣ ಅಂತ ಅನ್ನಿಸ್ತು. ಬನಾನಾ ಇತ್ತು ಹೊರಗಡೆ. ಬನಾನಾನ ನಾನು ಕಟ್ ಮಾಡಿಬಿಟ್ಟು ಕೊಡ್ತೀನಿ. ಯೂಶ್ವಲಿ ಹಾಗೆ ಇಟ್ಟರೆ ಒಳ್ಳೆಯದು, ಬಟ್ ಇದು ತುಂಬ ಸ್ವಲ್ಪ ದೊಡ್ಡದಾಗಿತ್ತು. ಅವನಿಗೆ ಸಿಪ್ಪೆ ತೆಗಿಯೋದಕ್ಕೆ ಎಲ್ಲ ಕಷ್ಟ ಆಗ್ಬೋದು. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾನೆ. ಯಾಕಂದರೆ ಸ್ನ್ಯಾಕ್ ಬ್ರೇಕ್ ಬರೀ 10 ಮಿನಿಟ್ಸ್ ಇರೋದು. ಅವನ ಬಾಳೆಹಣ್ಣು ತಿನ್ನೋಕ್ಕೂ ತುಂಬ ಸ್ಲೋ ಆಗಿ ತಿಂತಾನೆ. ಹಾಗಾಗಿ ಕಟ್ ಮಾಡಿ ಇಟ್ಬಿಡ್ತೀನಿ. ಹೇಗಿದ್ರು ಕ್ಲೋಸ್ ಮಾಡಿ ಪ್ಯಾಕ್ ಮಾಡಿ ಇಡ್ತೀವಲ್ಲ, ಸೊ ಹಾಗಾಗಿ ಸೇಫಾಗಿರುತ್ತೆ ಬನಾನಾ ಅಂತ. ಆದರೆ ನಿಜವಾಗ್ಲೂ ಅದನ್ನು ಆ ಥರ ಸಿಪ್ಪೆ ಬಿಡಿಸಿ ರೆಡಿ ಮಾಡಿ ಎಲ್ಲ ಇಡಬಾರ್ದು. ಬಟ್ ಏನು ಮಾಡೋದು, ಆಪ್ಷನ್ ಇಲ್ಲ. ಅವ್ನಿಗೆ ಈಸಿ ಆಗಲಿ ಅಂತ ಅದರ ಕಟ್ ಮಾಡಿ ಇಡ್ತೀನಿ. ಸೊ ಎವ್ರಿಥಿಂಗ್ ಇಸ್ ರೆಡಿ. ಬಂದ್ರಾ? ಓಕೆ, ಇವಾಗ ನಾನು ನಿಮ್ಮ ಜೊತೆ ಒಂದು ಸೀರಿಯಸ್ ಆಗಿರೋ ಒಂದು ಟಾಪಿಕ್ ಮಾತಾಡ್ತೀನಿ. ಏನು ಅಂದರೆ, ನಾನು 2 ಸಲ ಹೇಳಿದ್ದೀನಿ ನಿಮಗೆ Q&A ರೌಂಡ್ ಮಾಡೋಣ, ನಿಮ್ಮ ಕ್ವೆಶನ್ಸ್ನೆಲ್ಲ ಕಳಿಸಿ ಅಂತ. ಅವಾಗಿನ್ನೂ ಕಮ್ಯುನಿಟಿ ಪೋಸ್ಟ್ ಕೂಡ ಬಂದಿರಲಿಲ್ಲ ಅನ್ಸುತ್ತೆ ಅಲ್ವಾ? ಬಂದಿತ್ತಾ? ಒಂದ್ಸಲ ಸೆಕೆಂಡ್ ಟೈಮ್ ಏನೋ ಬಂದಿತ್ತು, ಅವಾಗ ತಾನೇ ಬಂದಿತ್ತು. ಆವಾಗ ಒಂದು 3-4 ಜನ ಮಾತ್ರ ಒಂದು 3-4 ಕ್ವೆಶನ್ಸ್ ಮಾತ್ರ ಕಳಿಸಿದ್ರಿ. ಅದನ್ನ ನಾನು ಪಿಕ್ ಮಾಡಲಿಲ್ಲ, Q&A ರೌಂಡ್ ಮಾಡಲಿಲ್ಲ. ಯಾಕಂದರೆ 3-4 ಕ್ವೆಶನ್ಸ್ ಅಲ್ವಾ, ಜಾಸ್ತಿ ಬಂದರೆ ಮಾಡೋಣ ಅಂತ ಅನ್ಕೊಂಡೆ. ಸೊ ದಿಸ್ ಇಸ್ ದ ಥರ್ಡ್ ಟೈಮ್ ಐ ಆಮ್ ಟೆಲಿಂಗ್ ಯು, Q&A ರೌಂಡ್ ಮಾಡೋಣ, ಮಾಡಬೇಕು. ನಿಮಗೆ ಇಂಟ್ರೆಸ್ಟ್ ಇದೆ ಅಂದರೆ ಕಮ್ಯುನಿಟಿ ಪೋಸ್ಟ್, ಈ ವಿಡಿಯೋ ಆಗಿದ ತಕ್ಷಣ, ಈ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಪೋಸ್ಟ್ ಮಾಡ್ತೀನಿ ನಿಮ್ಮ Q&A ರೌಂಡ್ ಮಾಡೋಣ. ನಿಮ್ಮ ಕ್ಯೂಸ್ ಎಲ್ಲ ನನಗೆ ಕಳಿಸಿ, ನಾನು ಆಮೇಲೆ ಏಜ್ನೆಲ್ಲ ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇದೊಂದು ಸೀರಿಯಸ್ ಆಗಿರೋ ವಿಷಯ ಹೇಳಬೇಕಾಗಿತ್ತು. ಮತ್ತೆ 2-3 ಕ್ವೆಶನ್ಸ್ ಕಳಿಸ್ಬೇಡಿ. ಒಬ್ರೊಬ್ರು 10 ಕ್ವೆಶನ್ ಕಳಿಸ್ಬೇಡಿ. ನಿಮ್ಮ ಕ್ವೆಶನ್ಸ್ನೆಲ್ಲ ಅಲ್ಲಿ ಪೋಸ್ಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆನಾ? ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ಏನೇನೋ ಕ್ವೆಶನ್ಸ್ ಕೇಳಬೇಡಿ. ಸಮಥಿಂಗ್ ವೆರಿ ಸ್ವೀಟ್ ಆ್ಯಂಡ್ ನೈಸ್ ಆಗಿರೋ ಕ್ವೆಶನ್ಸ್ನ ಅಲ್ಲಿ ಹಾಕಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ, ಜಾಸ್ತಿ ಕ್ವೆಶನ್ಸ್ ಬಂದರೆ. ಓಕೆನಾ? Q&A ರೌಂಡ್ಗೆ ನೀವು ಸಪೋರ್ಟ್ ಮಾಡ್ತೀರಾ, ನಿಮ್ಮ ಕ್ವೆಶನ್ಸ್ನೆಲ್ಲ ಕಳಿಸ್ತೀರಾ ಅಂತ ಅನ್ಕೋತೀನಿ. ಸೊ ಹೋಗಿ
ಚೆಕ್ ಮಾಡಿ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ನಿಮ್ಮ ಕ್ವೆಶನ್ಸ್ ನಲ್ಲಿ ಹಾಕ್ತೀವಿ. ಓಕೆ, ದಟ್ಸ್ ಆಲ್. ಇದೊಂದು ಚೋಟ ವ್ಲಾಗ್ ಆಗಿತ್ತು. ನಿಮ್ಮೆಲ್ಲರಿಗೂ ಡೈಲಿ ವ್ಲಾಗ್ಸ್ ಬೇಕು ಅಂತ ಹೇಳ್ತೀರಾ, ಸೊ ಹಾಗಾಗಿ ನಿಮಗೆ ಡಿಸಪಾಯಿಂಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಇವತ್ತು ಕೂಡ ಒಂದು ವ್ಲಾಗ್ ಮಾಡಿ ಹಾಕಿದ್ದೀನಿ. ಸೊ ನಿಮ್ಮ ಪ್ರೀತಿ ಮತ್ತೆ ಸಪೋರ್ಟ್ಗಾಗಿ ನಾನಂತೂ ಯಾವಾಗಲೂ ಕಾಯ್ತಾ ಇರ್ತೀನಿ. ನೆನ್ಪಿಟ್ಕೊಳ್ಳಿ, ವಿಡಿಯೋನ ನೀವು ಮಾತ್ರ ನೋಡಬೇಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಟಕ್ ಅಂತ ಹೋಗಿ ಸಬ್ಸ್ಕ್ರೈಬ್ ಮಾಡಬೇಡಿ. ಅಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ನಾನು ನಿಮಗೆ ಆದಷ್ಟು ಬೇಗ. ಕ್ವೆಶನ್ಸ್ ಬಂದ್ರೆ ನೆಕ್ಸ್ಟ್ ವ್ಲಾಗ್ ವಿಲ್ ಬಿ ವಿಡಿಯೋ ವಿಲ್ ಬಿ Q&A. ಸಿಗ್ತೀನಿ ಆದಷ್ಟು ಬೇಗ. ಬಾಯ್.